ಸ್ನಾಯ ವಿಶ್ರಾಂತಿ ವ್ಯಾಯಾಮಗಳು. ಪ್ರಗತಿಶೀಲ ಸ್ನಾಯ ವಿಶ್ರಾಂತಿ ವ್ಯಾಯಾಮ. ಮೊದಲು ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ ಅಥವಾ ನೆಲದ ಮೇಲೆ ಮಲಗಿ ಹಾಗೂ ಬಿಗಿಯಾದ ಬಟ್ಟೆಯನ್ನು ಧರಿಸಿದ್ದಲ್ಲಿ ಸಡಿಲ ಮಾಡಿಕೊಳ್ಳಿ. ಕನ್ನಡಕವನ್ನು ಧರಿಸಿದ್ದಲ್ಲಿ ಅದನ್ನು ಸಹ ಬಿಚ್ಚಿ. ನಂತರ ನಿಮ್ಮ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಅಥವಾ ಕುರ್ಚಿ ಮೇಲೆ ಕೂತಿದ್ದಲ್ಲಿ ಕುರ್ಚಿಯ ಕೈಗಳ ಮೇಲೆ ಇಡಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನೀವು ಹೊಟ್ಟೆಯಿಂದ ಉಸಿರಾಡುವುದನ್ನು ಮಾಡಿಲ್ಲ ಅಂದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಆ ವ್ಯಾಯಾಮವನ್ನು ಕೂಡ ಮಾಡಿ. ಈಗ ನಿಮ್ಮ ಹಣೆಯ ಮೇಲೆ ಗಮನವನ್ನು ನೀಡಿ. ನಿಮ್ಮ ಹಣೆಯ ಮೇಲ ಭಾಗವನ್ನು 15 ಸೆಕೆಂಡುಗಳಿಗೆ ಬಿಗಿದಿಟ್ಟುಕೊಳ್ಳಿ. ಅನಂತರ 30ರ ತನಕ ಎಣಿಸುತ್ತಾ ನಿಮ್ಮ ಹಣೆಯ ಒತ್ತಡವನ್ನು ನಿಧಾನವಾಗಿ ಸಡಿಲಗೊಳಿಸಿ. ನಿಮ್ಮ ಹಣೆಯಲ್ಲಿ ಸಡಿಲತೆಯನ್ನು ಗಮನಿಸಿ ಹಾಗೂ ಪೂರ್ತಿಯಾಗಿ ವಿಶ್ರಾಂತಿ ಪಡೆಯುವವರೆಗೂ ಈ ವ್ಯಾಯಾಮವನ್ನು ಮುಂದುವರಿಸಿ. ನಿಧಾನವಾಗಿ ಉಸಿರನ್ನು ಆಡಿ. ಈಗ ನಿಮ್ಮ ಗಮನವನ್ನು ದವಡೆಯ ಮೇಲೆ ನೀಡಿ. ಈ ನಿಮ್ಮ ದವಡೆಯ ಸ್ನಾಯುಗಳನ್ನು 15 ಸೆಕೆಂಡುಗಳ ತನಕ ಬಿಗಿ ಹಿಡಿಯಿರಿ. ನಂತರ 30 ಸೆಕೆಂಡುರವರೆಗೆ ಎಣಿಸುತ್ತಾ ನಿಧಾನವಾಗಿ ದವಡೆಯ ಸ್ನಾಯುಗಳನ್ನು ವಿಶ್ರಾಂತಿಸಿ. ನಿಮಗೆ ಆರಾಮಾಗುವ ತನಕ ಅದರ ಮೇಲೆ ಗಮನ ನೀಡಿ ಹಾಗೂ ನಿಧಾನವಾಗಿ ಮತ್ತು ಸಮಾನವಾಗಿ ಉಸಿರಾಡಲು ಮುಂದುವರಿಸಿ. ಈಗ ಮುಂದೆ ನಿಮ್ಮ ಗಮನವನ್ನು ಕುತ್ತಿಗೆ ಹಾಗೂ ಭುಜದ ಮೇಲೆ ತನ್ನಿ. ನಿಮ್ಮ ಭುಜಗಳನ್ನು ಏರಿಸುವ ಮೂಲಕ ಕಿವಿಗಳ ಹತ್ತಿರ ತನ್ನಿ. ಭುಜದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತಾ 15 ಸೆಕೆಂಡುಗಳ ಕಾಲ ಹಿಡಿದಿಟ್ಟುಕೊಳ್ಳಿ. ನೀವು 30 ಸೆಕೆಂಡುಗಳನ್ನು ಎಣಿಸುತ್ತಾ ನಿಧಾನವಾಗಿ ನಿಮ್ಮ ಕುತ್ತಿಗೆ ಹಾಗೂ ಭುಜದ ಮೇಲೆ ಒತ್ತಡವನ್ನು ಸಡಿಲಗೊಳಿಸಿ. ಒತ್ತಡ ಕಮ್ಮಿ ಆಗುತ್ತಿರುವುದರ ಮೇಲೆ ಗಮನ ನೀಡಿ ಹಾಗೂ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಿ. ಈಗ ನಿಮ್ಮ ಗಮನವನ್ನು ತೋಳುಗಳು ಮತ್ತು ಕೈಗಳ ಮೇಲೆ ತನ್ನಿ. ನಿಧಾನವಾಗಿ ನಿಮ್ಮ 2 ಹಸ್ತಗಳನ್ನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳಿ. ಅದಾದ ನಂತರ ನೀವು ನಿಮ್ಮ ಮುಷ್ಟಿಯನ್ನು ಎದೆಯ ಹತ್ತಿರ ತಂದು 15 ಸೆಕೆಂಡುಗಳ ತನಕ ಹಿಡಿದಿಟ್ಟುಕೊಳ್ಳಿ. ನಿಮಗೆ ಸಾಧ್ಯವಾದಷ್ಟು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಿ. ನಂತರ ನಿಧಾನವಾಗಿ 30ರ ತನಕ ಎಣಿಸುತ್ತಾ ಹೊಸ ಎಣಿಕೆಯನ್ನು ಮಾಡುತ್ತಾ ಒತ್ತಡವನ್ನು ಸಡಿಲಗೊಳಿಸಿ. ಇದನಂತರ ನಿಮ್ಮ ಸ್ನಾಯುಗಳಲ್ಲಿ ಆಗುತ್ತಿರುವ ವಿಶ್ರಾಂತಿಯನ್ನು ಗಮನಿಸಿ ನಿಧಾನವಾಗಿ ಉಸಿರಾಡುವುದನ್ನು ಮುಂದುವರಿಸಿ. ಈಗ ಪೃಷ್ಠದ ಕಡೆ ಗಮನ ನೀಡಿ. 15 ಸೆಕೆಂಡುಗಳ ಕಾಲ ನಿಮ್ಮ ಪೃಷ್ಠದ ಮೇಲೆ ಒತ್ತಡವನ್ನು ನಿಧಾನವಾಗಿ ಹೆಚ್ಚಿಸಿ. ನಂತರ 30 ಸೆಕೆಂಡುಗಳಲ್ಲಿ ಅಥವಾ 30 ತನಕ ಎಣಿಸುತ್ತಾ ಒತ್ತಡವನ್ನು ಬಿಡುಗಡೆ ಮಾಡಿ. ಒತ್ತಡ ಕರಗುವುದನ್ನು ಗಮನಿಸಿ ನಿಧಾನವಾಗಿ ಮತ್ತು ಸಮಾನವಾಗಿ ಉಸಿರಾಡಲು ಮುಂದುವರಿಸಿ. ಈಗ ಕಾಲುಗಳ ಮೇಲೆ ಗಮನ ತನ್ನಿ. 15 ಸೆಕೆಂಡುಗಳ ತನಕ ನಿಮ್ಮ ಕ್ವಾಡರ್ಸ್ ಮತ್ತು ಕರುಳಿನ ಒತ್ತಡವನ್ನು ನಿಧಾನವಾಗಿ ಹೆಚ್ಚಿಸಿ ಸ್ನಾಯುಗಳನ್ನು ನಿಮಗೆ ಸಾಧ್ಯವಾದಷ್ಟು ಗಟ್ಟಿಯಾಗಿ ಹಿಸುಕಿ ಹಾಕಿ. ನಂತರ ನಿಧಾನವಾಗಿ 30 ಸೆಕೆಂಡುಗಳಲ್ಲಿ ಒತ್ತಡವನ್ನು ಬಿಡುಗಡೆ ಮಾಡಿ. ಉದ್ವೇಗಿತ ಕರಗುವುದನ್ನು ನೋಡಿ ಮತ್ತು ಉಳಿದಿರುವ ವಿಶ್ರಾಂತಿಯ ಭಾವನೆ ಮೇಲೆ ಗಮನಿಸಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಕಾಲುಗಳಿಗೆ ತನ್ನಿ. ನಿಧಾನವಾಗಿ ನಿಮ್ಮ ಕಾಲಿನ ಮೀನುಖಂಡಗಳು ಮೇಲೆ ಒತ್ತಡವನ್ನು ತನ್ನಿ. ನಿಮಗೆ ಸಾಧ್ಯವಾದಷ್ಟು ಬಿಗಿ ಮಾಡಿ. ನಂತರ ನಿಧಾನವಾಗಿ 30ರ ತನಕ ಎಣಿಸಿ. ನಿಮ್ಮ ಕಾಲಿನ ಮಾಂಸಖಂಡಗಳನ್ನು ಸಡಿಲಗೊಳಿಸಿ. ಇದಾದ ನಂತರ ನಿಮ್ಮ ಗಮನವನ್ನು ನಿಮ್ಮ ಪಾದದ ಮೇಲೆ ತನ್ನಿ. ಹಾಗೆಯೇ ಕಾಲು ಬೆರಳುಗಳ ಮೇಲೆ ಒತ್ತಡವನ್ನು ಹಾಕಿ. ಮಾಂಸಖಂಡವನ್ನು ಸಾಧ್ಯವಾದಷ್ಟು ಬಿಗಿ ಮಾಡಿ 30ರ ತನಕ ಎಣಿಸುತ್ತಾ ನಿಧಾನವಾಗಿ ಮಾಂಸಖಂಡಗಳನ್ನು ವಿಶ್ರಾಂತಿಸಿ. ನಿಮ್ಮ ಇಡೀ ದೇಹ ಆರಾಮಾಗುತ್ತಿರುವುದನ್ನು ಆನಂದಿಸಿ ಉಸಿರಾಡುವ ವ್ಯಾಯಾಮವನ್ನು ಮುಂದುವರಿಸಿ. ನೀವು ಇದನ್ನು ದಿನಕ್ಕೆ 2 ರಿಂದ 3 ಬಾರಿ ಮಾಡಿ.